ತುಳುನಾಡಿನಲ್ಲಿ ದೈವಗಳ ದರ್ಶನದ ವೇಳೆ ನುಡಿದಿದ್ದ ವಾಣಿ ಇದೀಗ ಸತ್ಯವಾಗಿದೆ. ಮಂಗಳೂರಿನ ಹೊರವಲಯದ ಕಿನ್ನಿಗೋಳಿಯ ಬಳ್ಕುಂಜೆಯಲ್ಲಿ ಪಾಳು ಬಿದ್ದ ಬಾವಿ ಅಗೆಯುವಾಗ ಸುಮಾರು 300 ವರ್ಷದ ಹಿಂದಿನ ಕಾಲದ ದೈವಗಳ ಪರಿಕರ ಪತ್ತೆಯಾಗಿದೆ. ಬಳ್ಕುಂಜೆಯ ಮೂಡಾಯಿಗುತ್ತು ಮನೆಯವರಿಗೆ ನಿರಂತರವಾಗಿ ಕಷ್ಟಗಳು ಎದುರಾಗುತ್ತಿದ್ದ ಹಿನ್ನೆಲೆಯಲ್ಲಿ ದೈವದ ಮೊರೆ ಹೋಗಿದ್ದಾರೆ. ಇನ್ನು ದೈವ ದರ್ಶನದ ಸಂದರ್ಭದಲ್ಲಿ ಪಾಳು ಬಿದ್ದಿದ್ದ ಬಾವಿಯನ್ನ ಅಗೆಯಲು ಆದೇಶ ನೀಡಿತ್ತು. ಅದರಲ್ಲಿ 300 ವರ್ಷದ ಹಿಂದಿನ ದೈವದ ಪರಿಕರಗಳು ದೊರಕುವ ಬಗ್ಗೆ ದೈವ ನುಡಿದಿತ್ತು. ಬಳಿಕ ದೈವದ ಆದೇಶದಂತೆ ಬಾವಿಯನ್ನ ಅಗೆಯಲು ಆರಂಭಿಸಿದ ವೇಳೆ ಬಾವಿಯಲ್ಲಿ ದೈವದ ಮೂರ್ತಿ, ಆಭರಣ, ಕತ್ತಿ ದೊರಕಿದೆ. ಸದ್ಯ ದೈವದ ನುಡಿ ಸತ್ಯವಾಗಿದ್ದುದನ್ನು ಕಂಡ ಜನತೆ ವಿಸ್ಮಯಗೊಂಡಿದ್ದಾರೆ.